ನಮಸ್ಕಾರ ವೀಕ್ಷಕರೇ, ಎಲ್ಲ ಐಸ್ ಕ್ರೀಮ್ ಪ್ರಿಯರಿಗೆ ವರ್ಲ್ಡ್ ಐಸ್ ಕ್ರೀಮ್ ಡೇನ ಶುಭಕಾಮನೆಗಳು. ಐಸ್ ಕ್ರೀಮ್ಗೂ ಒಂದು ಹುಟ್ಟುಹಬ್ಬ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಳ್ಬೋದು. ಏನಿದು ಐಸ್ ಕ್ರೀಮ್, ಹೇಗೆ ಬಂತು, ಎಲ್ಲಿಂದ ಬಂತು? ಬಹುಶಃ ಇಂಥ ಒಂದು ನಿಗೂಢವಾದಂಥ ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಇದಿರ್ಬೋದು. ಬಹುಶಃ ಈ ದಿನ ಐಸ್ ಕ್ರೀಮ್ ಡೇ ಆಗಿರುವುದರಿಂದ ಇದಕ್ಕೆ ಒಂದು ಉತ್ತರವನ್ನು ನಾವು ಕಂಡುಕೊಳ್ಳೋಣ. ಇದು ಕಂಡುಕೊಳ್ಳಬೇಕು. ಈಗ ನಮ್ಮ ಜೊತೆಗೆ ಹ್ಯಾಂಗ್ಯೋ ಐಸ್ ಕ್ರೀಮ್ನ ಮಾಲಕರಾದಂಥ ಜಿ ಪ್ರದೀಪ್ ಅವರಿದ್ದಾರೆ. ಅವ್ರ ಜೊತೆ ಇವೆಲ್ಲ ವಿವರಗಳನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಿಮಗೂ ಕೂಡ ಶುಭಕಾಮನೆಗಳು ಸರ್. ನಮಸ್ಕಾರ. ಏನಿದು ಐಸ್ ಕ್ರೀಮ್ಗೂ ಒಂದು ಹುಟ್ಟುಹಬ್ಬನ ಅಂತ? ರೊನಾಲ್ಡ್ ರೇಗನ್, ಅಮೆರಿಕಾದ ಪ್ರೆಸಿಡೆಂಟ್, ಕಾಣದ 1984ದಲ್ಲಿ ಅವರು ಜುಲೈ ತಿಂಗಳನ್ನು ಐಸ್ ಕ್ರೀಮ್ ಮಂತ್ ಆಫ್ ದ ಇಯರ್ ಅಂತ ಸೆಲೆಬ್ರೇಟ್ ಮಾಡಬೇಕಂತ ಒಂದು ಡಿಸಿಷನ್ ಮಾಡಿದರು. ಹಾಗೆ 3rd ಸಂಡೇ ಆಫ್ ಜುಲೈ ವರ್ಲ್ಡ್ ಐಸ್ ಕ್ರೀಮ್ ಡೇ, ಮೊದಲವರು ನ್ಯಾಷನಲ್ ಐಸ್ ಕ್ರೀಮ್ ಡೇ ಅಂತ ಅಮೆರಿಕಾದಲ್ಲಿ ಸ್ಟಾರ್ಟ್ ಮಾಡಿದರು. ಜನರಲಿ ಅಲ್ಲಿ ಸಮರ್ ಈಗ ಆ ಕಂಟ್ರೀಸ್ಗಳಲ್ಲಿ. ಸೊ ಹಾಲಿಡೇ ಸೀಸನ್, ದೇರ್ ಅಕಾಡೆಮಿಕ್ ಆಲ್ಸೋ ಸ್ಟಾರ್ಟ್ಸ್ August, September. So July is a summer thing. So they must have thought in that direction and ಹೀಗೆ ಒಂದು ವರ್ಲ್ಡ್ ಐಸ್ ಕ್ರೀಮ್ ಡೇ, ವರ್ಲ್ಡ್ ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡುವ ಡಿಸಿಷನ್ ತಗೊಂಡಿದ್ರು. ಅಂದರೆ ಉಳಿದ ಎಲ್ಲ ದಿನಗಳು ಕೂಡ ತುಂಬ ವಿಪರೀತ ಚಳಿಯಿಂದ ಕೂಡಿರ್ತದೆ. ಈಗ ಸ್ವಲ್ಪ ಅಷ್ಟೊಂದು ಚಳಿ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೋಲ್ಡ್ ಆದದ್ದನ್ನು ತಿನ್ನಬೇಕು ಅಂತ ಅನ್ನುವಂಥದ್ದು ಬಂತು. ಮತ್ತು ಅಲ್ಲಿ ಹಾಲಿನಿಂದಲೇ ಐಸ್ ಕ್ರೀಮನ್ನು ಕಂಡುಕೊಂಡ್ರ ಅಥವಾ ಬೇರೆ ಯಾವುದಾದ್ರೂ? ಮೊದಲಿಗೆ ಐಸ್ ಕ್ರೀಮಿಗೆ ಹಾಲನ್ನು ಯೂಸ್ ಮಾಡಿದ್ದಾರೆ. ಫ್ರೆಶ್ ಕ್ರೀಮ್, ಫ್ರೆಶ್ ಮಿಲ್ಕ್ ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡಿದ್ದಾರೆ. ನೀವು ಚಳಿ ಅಂತ ಹೇಳಿದ್ರಿ. 2006-07 ನಾನು US ಹೋದಾಗ ಅಲ್ಲಿ ಐಸ್ ಕ್ರೀಮ್ ಇಸ್ ಅನ್ ಹ್ಯಾಬಿಟ್. ಎವ್ರಿ ಡೇ ಐಸ್ ಕ್ರೀಮ್ ತಿಂತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ರೆಫ್ರಿಜರೇಟರಲ್ಲಿ ಐಸ್ ಕ್ರೀಮ್ ಟಬ್ ಇದೆ. ನಮ್ಮೊಂದು ಅಂದಾಜಿನ ಪ್ರಕಾರ ಅಮೇರಿಕಾದಲ್ಲಿ ಐಸ್ ಕ್ರೀಮ್ ಪರ್ ಪರ್ಸನ್, ಇಫ್ ಐ ಆಮ್ ನಾಟ್ ರಾಂಗ್, ಸಮಥಿಂಗ್ ಲೈಕ್ 8 liters ಕನ್ಸಂಪ್ಷನ್. ಅಗೇನ್ಸ್ಟ್ ಇಂಡಿಯಾ ಇಸ್ 300 ml. ಸೊ ಐಸ್ ಕ್ರೀಮ್ ಕನ್ಸಂಪ್ಷನಲ್ಲಿ ನಮಗಿಂತ ಬಹಳ ಜಾಸ್ತಿ ಇದೆ. ಇವನ್ ಚಳಿ ಇದ್ರೂ ರಾತ್ರಿ ನಾವು ರೋಚೆಸ್ಟರ್ಲ್ಲಿರುವಾಗ ತಿರುಗಾಡ್ತಾ ಹೋದಾಗ ಬೆನ್ ಆ್ಯಂಡ್ ಜೆರಿ ಅಂತ ಫೇಮಸ್ ಒಂದು ಐಸ್ ಕ್ರೀಮ್, ಅಲ್ಲಿ ಹೋಗಿ ಆ ಚಳಿಲೇ ಸಹ ನಿಂತು ಐಸ್ ಕ್ರೀಮ್ ತಿಂದಿದ್ದೇವೆ. ಸೊ ಅಲ್ಲಿ ಚಳಿ ಮತ್ತು ಇದಂತಲ್ಲ, ಬಟ್ ಒಂದು ಸಮರ್ ಇರೋದ್ರಿಂದ ದೇ ಮಸ್ಟ್ ಹ್ಯಾವ್ ಥಾಟ್ ಜುಲೈ ಇಸ್ ದ ರೈಟ್ ಟೈಮ್ ಟು ಸಪೋರ್ಟ್ ಫಾರ್ ಐಸ್ ಕ್ರೀಮ್ ಅಂತ. ಓಕೆ. ದೆನ್ ನೀವು ಐಸ್ ಕ್ರೀಮ್ ಹಾಲು ಮತ್ತು ಇದರಲ್ಲಿ ಕೇಳಿದ್ರಿ. ಇಲ್ಲಿ ಮೊದಲಿಗೆ ಹಾಲು ಮತ್ತು ಕ್ರೀಮನ್ನು ಹಾಕಿ ಐಸ್ ಕ್ರೀಮನ್ನು ಮಾಡ್ತಾ ಇದ್ರು. ಬಟ್ ಈಗ ರೀಸೆಂಟ್ಲಿ ಫಾರಿನಲ್ಲಿ ಬಿಕಾಸ್ ಆಫ್ ಮಿಲ್ಕ್ ಪ್ರೈಸಸ್ ಆ್ಯಂಡ್ ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ದೇ ಆರ್ ಫೈಂಡಿಂಗ್ ಆನ್ ಆಲ್ಟರ್ನೇಟ್ ಟು ಯೂಸ್ ವೆಜಿಟೇಬಲ್ ಆಯಿಲ್ಸ್. ಇಂಡಿಯಾದಲ್ಲಿ ಭಾಳ ಕಡಿಮೆ, ಮಲ್ಟಿನ್ಯಾಷನಲ್ಸ್ ಮಾತ್ರ, ಯೂನಿಲಿವರ್ ಇರ್ಬೋದು, ಬಾಕಿ ಅವರು ಫ್ರೋಝನ್ ಐಸ್ ಕ್ರೀಮ್, ಅವರು ಬೇಸಿಕಲಿ ಐಸ್ ಕ್ರೀಮ್ ಅಂತ ಹೇಳೋದಿಲ್ಲ, ಈಗ ಫ್ರೋಝನ್ ಡೆಸರ್ಟ್ ಅಂತ ಹೇಳ್ತಾರೆ. ಬಟ್ ಅಮೂಲ್ ಅಥವಾ ನಾವಿರ್ಬೋದು ಅಥವಾ ಇಲ್ಲಿ ಲೋಕಲ್ ಅದರ್ ಪ್ಲೇಯರ್ಸ್, ದೇ ಆರ್ ಆಲ್ಸೋ ಆಲ್ ಯೂಸಿಂಗ್ ಮಿಲ್ಕ್ ಆ್ಯಂಡ್ ಕ್ರೀಮ್ ಫಾರ್ ಡೂಯಿಂಗ್. ಅಂದರೆ ಈ ಫ್ರೋಝನ್ ಡೆಸರ್ಟ್ ಮತ್ತು ಮಿಲ್ಕ್ ಈ ಎರಡನ್ನೂ ಕೂಡ ಇದು ಮಾಡ್ತಾ ಇದ್ದೀವಿ. ಫ್ರೋಝನ್ ಡೆಸರ್ಟ್ ಅಂದರೆ ಏನು ಸರ್, ಅದು ಯಾವ ರೀತಿ? ಫ್ರೋಝನ್ ಡೆಸರ್ಟಲ್ಲಿ ಜಾಸ್ತಿಯಾಗಿ ವೆಜಿಟೇಬಲ್ ಆಯಿಲ್ ಉಪಯೋಗಿಸ್ತಾರೆ. ಈ ಐಸ್ ಕ್ರೀಮಿಗೆ ಏನು ಕ್ರೀಮಿನೆಸ್ ಬರ್ತದೆ, ಫ್ಯಾಟ್, ಇದು ಬರೋದು ಐಸ್ ಕ್ರೀಮ್ ಕ್ರೀಮ್ನಿಂದ ಅಥವಾ ಒಂದು ಫ್ಯಾಟಿಂದ. ನಾವು ಬೆಣ್ಣೆ ಅಥವಾ ಕ್ರೀಮು ಮತ್ತು ಹಾಲನ್ನೇ ವಾಪರಿಸಿ ಮಾಡ್ತೇವೆ. ವೆರಾಸ್ ಮಲ್ಟಿನ್ಯಾಷನಲ್ಸ್ ಹ್ಯಾವ್ ಫೌಂಡ್ ಅನ್ ಆಲ್ಟರ್ನೇಟ್. ಸೊ ಕಾಸ್ಟು ಅದರಲ್ಲಿ ಕಡಿಮೆ ಆಗ್ತದೆ. ಸೊ ದೇ ಹ್ಯಾವ್ ಫೌಂಡ್ ವಿತ್ ಯೂಸಿಂಗ್ ಎಗ್. ಫಾರಿನಲ್ಲಿ ಎಗ್ ಯೂಸಿಂಗ್ ಇನ್ ಐಸ್ ಕ್ರೀಮ್ ಇಸ್ ವೆರಿ ಕಾಮನ್. Egg is one of the major raw material in ice cream abroad. But we have still a concept, ice cream is a vegetarian. So in India egg ಅನ್ನು ಯೂಸ್ ಮಾಡೋದಿಲ್ಲ. ಯಾವುದೇ ರೆಸಿಪಿ ತಾವು ಗೂಗಲಲ್ಲಿ ಹೋಗಿ ಐಸ್ ಕ್ರೀಮ್ ಮಾಡಿದರೆ ಎಗ್ ಇಸ್ ಲುಕ್ಸ್ ವೆರಿ ಕಾಮನ್. ಎಸ್. ಈಗ ಬೇರೆ ಬೇರೆ ಫ್ಲೇವರ್ಗಳನ್ನು ಕೂಡ ಅದರ ಜೊತೆಗೆ ಕಂಡು ಹಿಡಿದ್ರು. ಇದು ಹೇಗೆ ಬಂತು? ನಾವು ಬೇರೆ ಬೇರೆ ಪದಾರ್ಥಗಳಿಗೆ ಬೇರೆ ಬೇರೆ ಟೇಸ್ಟಿ ಇದನ್ನುಗಳ ಹಾಕ್ತೇವೆ. ಅದೇ ರೀತಿಯಲ್ಲಿ ಐಸ್ ಕ್ರೀಮ್ಗೂ ಕೂಡ ಈ ಫ್ಲೇವರ್ಗಳನ್ನ ಹಾಕ್ಬೋದು. ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಇನೋವೇಷನ್ ಅಂತ ಹೇಳಿ ಅಥವಾ ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳಿ. ಇನಿಷಿಯಲಿ ವೆನಿಲಾ, ಸ್ಟ್ರಾಬೆರಿ, ಪಿಸ್ತಾ ಬೇಸಿಕ್ ಆದ್ರೂ ನಂತರ ಭಾಳ ವೆರೈಟೀಸ್ ಬಂತ ಹೋಯ್ತು. ಬೇಸಿಕ್ ಯಾವ್ದು ಸರ್? ಆ್ಯಕ್ಚುಲಿ ವೆನಿಲಾ ಇಸ್ ಅ ಬೇಸಿಕ್, ವಿ ಕ್ಯಾನ್ ಸೇ ಡೆಫಿನೆಟ್ಲಿ. ಇವತ್ತಿಗೂ ಸಹ ಇಂಡಿಯನ್ ವರ್ಲ್ಡ್ ಮಾರ್ಕೆಟಲ್ಲಿ ವೆನಿಲಾ ಕಾಂಟ್ರಿಬ್ಯೂಟ್ಸ್
ಆಲ್ಮೋಸ್ಟ್ 35% ಆಫ್ ದ ಐಸ್ ಕ್ರೀಮ್ ಶೇರ್. ಫಸ್ಟ್ ಐಸ್ ಕ್ರೀಮ್ ಅಂದ ತಕ್ಷಣ ಫಸ್ಟ್ ಬರೋದು ವೆನಿಲಾ, ನಂತರ ಈಗ ಚಾಕ್ಲೇಟ್ ಬಂತು, ನಂತರ ಪಿಸ್ತಾ ಬಂತು, ನಂತರ ಸ್ಟ್ರಾಬೆರಿ ಬಂತು. ನಾವು ಬಹಳ ಅಡ್ವಾನ್ಸ್ ಆಗಿ ನಾವೀಗ ಡೆಸರ್ಟ್ ಬಾರ್, ನಮ್ಮ ಫೋರಮ್ ಮಾಲಲ್ಲಿ ಒಂದು ಡೆಸರ್ಟ್ ಬಾಲ್ ಮಾಡಿದ್ದೇವೆ. ಆ ಡೆಸರ್ಟ್ ಬಾರಲ್ಲಿ ದ ಬೆಸ್ಟ್ ಐಸ್ ಕ್ರೀಮ್ಸ್, ನಾವು ಅದಕ್ಕೆ ಗುರ್ಮೆ ಐಸ್ ಕ್ರೀಮ್ ಅಂತ ಹೇಳ್ತೇವೆ, ಸ್ಪೆಷಲೈಸ್ಡ್ ಐಸ್ ಕ್ರೀಮ್. ವೆನಿಲಾದಲ್ಲೂ ಮಡಗಾಸ್ಕರ್ ವೆನಿಲಾ, ಸ್ಟ್ರಾಬೆರಿಯಲ್ಲೂ ವೆಲ್ವೆಟ್ ಸ್ಟ್ರಾಬೆರಿ, ಆಲ್ ಹೈ ಎಂಡ್ ಐಸ್ ಕ್ರೀಮ್ಸನ್ನು ಸಹ ಡಿಫರೆಂಟ್ 16 ವೆರೈಟೀಸನ್ನು ಮಂಗಳೂರು ಮಾರುಕಟ್ಟೆಗೆ ಪರಿಚಯ ಮಾಡಿದ್ದೇವೆ. ಸೊ ಎವ್ರಿ ಡೇ ದ ಇನೋವೇಷನ್ is going on, R&D is going on. People wants new flavor. End of the day, it is a taste. Everybody wants to change for a different flavor. So ನನ್ನ ಒಂದು ಕುತೂಹಲಕ್ಕೆ ಕೇಳಬೇಕು, ಎಲ್ಲೋ ಸ್ಲ್ಯಾಬ್ ಇತ್ತು ಅಥವಾ ವೆನಿಲಾ ಇತ್ತು, ಇಷ್ಟಕ್ಕೆ ಇತ್ತು ಐಸ್ ಕ್ರೀಮ್. ಅದರಲ್ಲಿ ಬೇರೆ ಬೇರೆ ವೆರೈಟಿಗಳು ಬಂತು. ಫಾರ್ ಎಕ್ಸಾಂಪಲ್ ಗಡ್ಬಡ್ ಅನ್ನುವಂಥದ್ದು ಬಂತು, ಇನ್ನು ಬೇರೆ ಬೇರೆ ವೆರೈಟಿಗಳು ಬಂತು. ಸಂಡೇಸ್ ಮುಖ್ಯವಾಗಿ, ಗಡ್ಬಡ್ ಇದೆ ಸಂಡೇ, ಅಂದ್ರೆ ಮಿಕ್ಸ್ ಆಫ್ 2-3 ಇಲ್ಲಿ ಫ್ರೂಟ್ಸ್ಗಳನ್ನು ಮಿಕ್ಸ್ ಮಾಡೋದು, ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿ. ಇನ್ಫ್ಯಾಕ್ಟ್ ನಮ್ಮ ಫ್ರೆಂಡ್ ರಘುನಂದನ್ ಕಾಮತ್ ಅವರು ಸಹ ಬಾಂಬೆಯಲ್ಲಿ, ಟು ಬಿ ವೆರಿ ಆನೆಸ್ಟ್, ಇಟ್ಸ್ ಅ ಇನೋವೇಷನ್, ಓನ್ಲಿ ಫ್ರೂಟ್ ಬೇಸ್ಡ್ ಐಸ್ ಕ್ರೀಮ್, ವಾಟ್ ನ್ಯಾಚುರಲ್. ಇವನ್ ಇನ್ ಮ್ಯಾಂಗ್ಳೂರ್ ಒಂದು ಕೌಂಟ್ರ್ ಇದೆ, ಅವರು ಸಹ ಇನೋವೇಷನ್ ಮಾಡಿ ಫ್ರೂಟ್ ಬೇಸ್ಡಲ್ಲೇ ಲಿಚಿ, ಚಿಕ್ಕು, ಮ್ಯಾಂಗೋ ಪೀಸಸ್ ಮಾಡಿ ಐಸ್ ಕ್ರೀಮಲ್ಲಿ ಸಿಗುವ ಫ್ರುಟ್ಟೇ ತಿಂದಾಗ ಆಗ್ತದೆ, ಸೀತಾಫಲ ಇರ್ಬೋದು, ಆ ಥರ ಸಹ ಇನೋವೇಷನ್ ಮಾಡಿದ್ದಾರೆ. ಇನ್ನು ಇಂಡಿಯಾದಲ್ಲಿ ಫಾರಿನ್ ಕಂಟ್ರೀಸಲ್ಲಾದ್ರೂ ಕೂಡ ಬಹಳ ವರ್ಷದ ಬಹಳ ತಿಂಗಳು ಅವರು ತುಂಬ ಕೋಲ್ಡಲ್ಲೇ ಇರ್ತಾರೆ. ಆದರೆ ಇಂಡಿಯಾ ಹೆಚ್ಚು ಅಷ್ಟೊಂದು ಕೋಲ್ಡ್ ಇರುವಂಥ ಕಂಟ್ರಿ ಅಲ್ಲ. ನಾರ್ತ್ ಕರ್ನಾಟಕ ಬಿಟ್ಟರೆ ಇನ್ನು ಉಳಿದ ಕೂಡ ಹೀಟ್ ಜಾಸ್ತಿ ಅಂತ ಅನ್ನುವಂಥದ್ದು. ಇಲ್ಲಿ ಹೇಗೆ ಬಂತು ಆ ಕಾನ್ಸೆಪ್ಟ್, ಐಸ್ ಕ್ರೀಮ್ ಇದು ಕಾನ್ಸೆಪ್ಟ್ ಇಂಡಿಯಾಗೆ ಹೇಗೆ ಬಂತು ಅಂತ ಇತಿಹಾಸ ನೋಡಿದರೆ, ಮೊಘಲ್ ಸಾಮ್ರಾಜ್ಯ ಇರುವಾಗ 16-17ನೇ ಸೆಂಚುರಿಯಲ್ಲಿ ಈ ಕುಲ್ಫಿ ಅಂತ ಫಸ್ಟ್ ಸ್ಟಾರ್ಟ್ ಆಯ್ತು ಭಾರತದಲ್ಲಿ. ಸಿಮಿಲರ್ ಕಾನ್ಸೆಪ್ಟ್ ಐಸ್ ಕ್ರೀಮ್, ಹಿಮಾಲಯದಿಂದ ಐಸ್ ತಂದು ಅದನ್ನು, ಅದು ಅಲ್ಲಿಂದ ಇನ್ಸ್ಪೈರ್ಡ್ ಆಗಿದ್ರ ಅಥವಾ ಇವರದೇ ಕಾನ್ಸೆಪ್ಟ್? ಇಲ್ಲ, ಇರ್ಬೋದು. ಅಂದರೆ 15-16 ಸೆಂಚುರಿಯಲ್ಲಿ ಯುರೋಪಿಂದ ಸಹ, ಯುರೋಪ್ ಮತ್ತು ಇಟಲಿಯಲ್ಲಿ ಐಸ್ ಕ್ರೀಮ್ ಮೊದಲಿಗೆ ಇನ್ವೆಂಟ್ ಆಯಿತು. ಹಿಸ್ಟ್ರಿಯಲ್ಲಿ 2nd ಸೆಂಚುರಿಯಲ್ಲಿ ಅಮೆರಿಕಾದಲ್ಲಿ ಅಲೆಕ್ಸಾಂಡರ್ II ಐಸ್ ಕ್ರೀಮ್ ತಿಂದಿದ್ದಾರೆ ಅಂತ ಸಹ ಇದೆ. ಬಟ್ ಮುಖ್ಯವಾಗಿ ಆಫ್ಟರ್ 16th ಸೆಂಚುರಿ ಅಂತ ಹೇಳ್ಬೋದು. 16th-17th ಸೆಂಚುರಿಲಿ ಇದು ಫೇಮಸ್ ಆಗಿರುವಾಗ ಸಮ್ ಕಲ್ಚರ್ ಮುಸ್ಟ್ ಹ್ಯಾವ್ ಕಮ್ ಟು ಇಂಡಿಯಾ, ನಮ್ಮಲ್ಲಿ ಭಾರತಕ್ಕೆ ಸಹ ಬಂದಿರಬಹುದು. ಕರೆಕ್ಟ್. ಇಲ್ಲಿ ಮೊಘಲ್ ಸಾಮ್ರಾಜ್ಯ ಇರುವಾಗ ಅವರು ಕುಲ್ಫಿ ಸ್ಟಾರ್ಟ್ ಮಾಡಿದರು. ಸೊ ಸಿಮಿಲರ್ ಟು ಐಸ್ ಕ್ರೀಮ್, ಕುಲ್ಫಿಯಲ್ಲಿ ಸ್ವಲ್ಪ ಕ್ಯಾರಮಲೈಸೇಷನ್ ಜಾಸ್ತಿ ಇರ್ತದೆ. ಸೊ ಆನ್ ದ್ಯಾಟ್ ಲೈನ್ ಐಸ್ ಕ್ರೀಮ್ ಭಾರತದಲ್ಲಿ ಸಹ ಬಂತು. ಈ ಕುಲ್ಫಿ ಐಸ್ ಕ್ರೀಮ್ ಏನು ಡಿಫ್ರೆನ್ಸಸ್ ಏನು ಸರ್? ಅದೇ ಕುಲ್ಫಿ ಕ್ಯಾರಮಲೈಸ್ ಮಾಡಿ ಅಗೇನ್ 80% ಪ್ರೊಸೆಸ್ ಇಸ್ ಸೇಮ್, ಓನ್ಲಿ ಒಂದು ಸ್ಮಾಲ್ ಡಿಫರೆನ್ಸ್. ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಶುಗರ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಕ್ಯಾರಮಲೈಸೇಷನ್ ಜಾಸ್ತಿ ಇರ್ತದೆ, ಸ್ವೀಟ್ ಜಾಸ್ತಿ ಇರ್ತದೆ ಕಂಪೇರ್ ಟು ಐಸ್ ಕ್ರೀಮ್. ಇನ್ನು ಕ್ಯಾಂಡಿ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಕ್ಯಾಂಡೀಸ್, ಡಾಲೀಸ್ ಮತ್ತೆ ಡಿಫರೆಂಟ್ ಪ್ರೊಸೆಸ್. ಡಾಲೀಸಲ್ಲಿ ಒಳಗಡೆ ಐಸ್ ಕ್ರೀಮ್ ಇರ್ತವೆ, ಕ್ಯಾಂಡೀಸಲ್ಲಿ ವಾಟರ್ ಕ್ಯಾಂಡೀಸ್, ಲಾಲೀಸ್, ಅದರಲ್ಲಿ ಐಸ್ ಕ್ರೀಮೇ ಇರುವುದಿಲ್ಲ, ಓನ್ಲಿ ವಾಟರ್ ಆ್ಯಂಡ್ ಫ್ಲೇವರ್ ಮತ್ತು ಕಲರ್, ಮುಖ್ಯವಾಗಿ ಕ್ಯಾಂಡೀಸಲ್ಲಿ. ನಮ್ಮಲ್ಲಿ ಅಂದರೆ ಭಾರತದಲ್ಲಿ ಐಸ್ ಕ್ರೀಮ್ ತಿನ್ನುವಂಥ ಒಂದು ಹವ್ಯಾಸಗಳು ಬಹುಶಃ ಆ ನಂತರದ ದಿನಗಳಲ್ಲಿ ಹೆಚ್ಚು ಬೆಳೆದು ಬಂದದ್ದು. ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಇರಲಿಲ್ಲ. ಈಗ ಫಾರಿನ್ ಕಂಟ್ರೀಸಲ್ಲಿ ಆದರೆ ಅವರ ಫುಡ್ ಒಂದು ಸಿಸ್ಟಮ್ ಎಲ್ಲ ಐಸ್ ಕ್ರೀಮ್ ಇತ್ತು ಅಂತ ಅನ್ನೋದು. ಹೌದು, ನಮ್ಮಲ್ಲಿ ಅದೊಂದು ರೀತಿಯ ಒಂದು ಲಾಸ್ಟ್ ಒಂದು ನಾವು 10 ವರ್ಷ ನೋಡಿದರೆ ಇಲ್ಲಿ ಸಹ ಐಸ್ ಕ್ರೀಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಕರೆಕ್ಟ್. ಒಂದು ಸ್ಟಡಿ ಪ್ರಕಾರ CAGR ಅಂದರೆ ಕಂಪೌಂಡೆಡ್ ಆನ್ಯುಯಲ್ ಗ್ರೋತ್ ರೇಟ್ ಇದು ಆಲ್ಮೋಸ್ಟ್ 20%ಗಿಂತ ಜಾಸ್ತಿ ಇದೆ ಇಂಡಿಯಾದಲ್ಲಿ ಈಗ. ಮತ್ತು ತಪ್ಪಿಲ್ಲ, ಬಾಕಿ ಯಾವ ದೇಶ, ಪಾಕಿಸ್ತಾನ ಕಂಪೇರ್ ಮಾಡಿದ್ರು ಪಾಕಿಸ್ತಾನದಲ್ಲಿ 800 ಮಿಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಇದೆ. ವಿ ಆರ್ ಆನ್ 300. ಚೈನಾ is almost 1.5 liter per person per year. So we are very less compared to for our population. ಮತ್ತು ಮೊದಲೇನಿತ್ತು ಐಸ್ ಕ್ರೀಮ್ ಒಂದು ರಿಚ್ ಜನರ ಹಬ್ಬ ಐಟಮ್ ಅಂತ ಇತ್ತು. ಬಿಕಾಸ್ ಟುಡೇ ದ ಅಫೋರ್ಡೆಬಿಲಿಟಿ ರೀಚ್, ಈಗ ನಾವೇ 5 ರೂಪೀಸಿಂದ ಹಿಡಿದು 450 ರೂಪೀಸ್ ತನಕ ಐಸ್ ಕ್ರೀಮ್ ರೇಂಜ್ ಇದೆ. ಕರೆಕ್ಟ್. ಸೊ ಅಫೋರ್ಡೆಬಿಲಿಟಿ ಆಫ್ 5 ರೂಪೀಸ್ ಟು 450 ರೂಪೀಸ್ ಟು ರೀಚ್ ಟು ದ ಮಾಸ್. So even villages, we have a network. So slowly it's becoming one of the part, item of your lifetime.
ಡೈಲಿ ಹ್ಯಾಬಿಟ್ಸ್. ಅಂದರೆ ಹಾಲಿನ ಉತ್ಪನ್ನಗಳಿಗೂ ಕೂಡ ಹಳ್ಳಿಗಳಲ್ಲಿ ಬಹಳ ಗ್ರಾಮೀಣ ಭಾಗದಲ್ಲಿ ಹಾಲಿನ ಹೆಚ್ಚೆಚ್ಚು ಉತ್ಪಾದನೆ ಮಾಡ್ತಾರೆ. ಐಸ್ ಕ್ರೀಮ್ ಬಂದ ನಂತರದಲ್ಲಿ ಅದಕ್ಕೊಂದು ಪರ್ಯಾಯವಾಗಿ ಇನ್ನೊಂದು ರೂಪ ಸಿಕ್ಕಿತು ಅಂತ ಹೇಳ್ಬೋದಾಗಿದೆಯಾ ಅಂತ ಹಾಲಿಗೆ? ನಿಮಗೆ ಈಗಾಗಲೇ ತಾವು ಹೇಳಿದ್ರು, ಭಾರತ ಜಗತ್ತಿನಲ್ಲೇ ಹೈಯೆಸ್ಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇವತ್ತು. ಸೊ ಮಿಲ್ಕಿಂದ ಐಸ್ ಕ್ರೀಮ್ ಆಗಿ ಐಸ್ ಕ್ರೀಮಿಗೆ ಸಹ ಬೆನಿಫಿಟ್ ಆಗಿದೆ, ಇವನ್ ಮಿಲ್ಕ್ ಪ್ರೊಡ್ಯೂಸರ್ಸಿಗೆ ಸಹ ಬೆನಿಫಿಟ್ ಆಗಿದೆ. ಐಸ್ ಕ್ರೀಮಿಸಿಗೆ ಒಳ್ಳೆ ಟೇಸ್ಟ್, ಒಳ್ಳೆ ಕ್ರೀಮಿನೆಸ್, ಬೆಟರ್ ಟೇಸ್ಟ್ ವಿಲ್ ಆಲ್ಸೋ ಕಮ್ ಟು ಐಸ್ ಕ್ರೀಮ್. ಇಟ್ ಈಸ್ ಐ ಸೇ ಮ್ಯೂಚುವಲ್, ಬೋತ್ ದ ಇಂಡಸ್ಟ್ರೀಸ್ ಹ್ಯಾವ್ ಗ್ರೋನ್. ಎಸ್, ಅಂದರೆ ಐಸ್ ಕ್ರೀಮ್ಗೆ ಇಂಥದೇ ಹಾಲು ಬೇಕು, ಹೆಚ್ಚು ಕೆನೆಭರಿತ ಹಾಲು ಬೇಕು ಅಂತ ಏನಾದರೂ? ಒಳ್ಳೆಯದು, ಹೌದು. ಕೆನೆಭರಿತ ಹಾಲಿದ್ರೆ ಒಳ್ಳೆಯದು. ಎಸ್, ಇಲ್ಲದಿದ್ದರೂ ನಾವು ಕೆನೆಯನ್ನು ಹಾಕಿ ಫ್ಯಾಟ್ ಪರ್ಸೆಂಟೇಜನ್ನು ಮೇಲೆ ತಗೊಂಡು ಹೋಗ್ತೇವೆ. ಸಾಧಾರಣ 12% ಅಷ್ಟು ಫ್ಯಾಟ್ ಪರ್ಸೆಂಟ್ ತಗೊಂಡು ಹೋಗ್ತೇವೆ ಐಸ್ ಕ್ರೀಮಿಗೆ. ಒಳ್ಳೆಯ ಹಾಲಿದ್ರೆ ಭಾರತ ಮತ್ತು ವೆಸ್ಟರ್ನ್ ಕಂಟ್ರಿಲಿ ನಾವು ಕಂಪೇರ್ ಮಾಡಿದರೆ ಅಂದರೆ ಕೆನೆಭರಿತ ಹಾಲು ಹೆಚ್ಚು ಅಂದರೆ ಭಾರತದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ? ಅಲ್ಲ, ನಮ್ಮಲ್ಲಿ ಕೆನೆಭರಿತ ಹಾಲು ವಾಪರಿಸೋ ಭಾಳ ಲಕ್ಷಣ ಇದೆ. ಅಲ್ಲಿ ಹೆಲ್ತ್ ಕಾನ್ಷಿಯಸ್ ಮೇಲೆ ಹೋಗಿರೋದ್ರಿಂದ ಅವರು ಫ್ರೋಝನ್ ಡೆಸರ್ಟಿಗೆ ಹೋಗಿ ದೇ ಯೂಸ್ ವೆಜಿಟೇಬಲ್ ಆಯಿಲ್. ಕರೆಕ್ಟ್. ಅಲ್ಲಿ ಹಾಲನ್ನು ಸಹ ಸ್ಕಿಮ್ಡ್ ಮಿಲ್ಕ್, ಸೆಮಿ ಸ್ಕಿಮ್ಡ್ ಮಿಲ್ಕ್, ಯಾರು ಕೆನೆಭರಿತ ಹಾಲನ್ನು ತಗೊಳ್ಳೋದಿಲ್ಲ. ಕರೆಕ್ಟ್. ಸೊ ದ ಕಾನ್ಸೆಪ್ಟ್ ಇಸ್ ಚೇಂಜಿಂಗ್ ಅಬ್ರಾಡ್. ಅಲ್ಲಿ ನಮಗಿಂತ ಒಂದು 10 ವರ್ಷ ಮುಂದಿದ್ದೇನೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ದ ಥಿಂಗ್ಸ್ ಹ್ಯಾವ್ ಗಾನ್ ಆನ್ ಮೋರ್ ಆನ್ ಹೆಲ್ತ್ ಕಾನ್ಷಿಯಸ್. ಎಸ್ ಸರ್, ಮುಂದೆ ಹ್ಯಾಂಗ್ಯೋ ಐಸ್ ಕ್ರೀಮ್ ಬಗ್ಗೆ ನಾನು ತಿಳ್ಕೊಳ್ಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ ವೀಕ್ಷಕರೇ. ಒಂದು ಸಣ್ಣ ವಿರಾಮದ ನಂತರ ಐಸ್ ಕ್ರೀಮ್ ಡೇನ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮತ್ತೆ ಮುಂದುವರೆಯುತ್ತದೆ.